ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಸದಸ್ಯ ಚೇತನ್ ಹಿರೇಕೆರೂರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ವಿಚಾರಕ್ಕೆ ಖುದ್ದು ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆಯ್ಕೆಯಾದ ಚೇತನ್ ಹಿರೇಕೆರೂರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರು ನಮಗೆ ತುಂಬಾ ಆಪ್ತರು, ಹಲವು ವರ್ಷಗಳಿಂದ ನಮಗೆ ಪರಿಚಯ ಕೂಡ. ಹೀಗಾಗಿ ಹುಬ್ಬಳ್ಳಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತ ಆಹ್ವಾನ ನೀಡಿದ್ದೆ. ಈ ಹಿನ್ನೆಲೆಯಲ್ಲಿ ಅವರು ನಮ್ಮ ಮನೆಗೆ ಬಂದಾಗ ತಮ್ಮ ಕೊರಳಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಶಾಲನ್ನ ನನಗೆ ಹಾಕಿದ್ರು. ಅದೇ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಎಂದು ಹೇಳುತ್ತಿರೋದು ಸುಳ್ಳು. ಆದರೆ ಡಿಕೆಶಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರು ಒಳ್ಳೆಯ ಭವಿಷ್ಯ ಇದೆ ಎಂದಿದ್ದಾರೆ. ನಾನು ಕೂಡ ನನಗೆ ಮತ ಹಾಕಿದ ಮತದಾರರ ಜೊತೆ ಚರ್ಚೆ ಮಾಡಿ ನನ್ನ ಅಭಿಪ್ರಾಯ ತಿಳಿಸುತ್ತೇನೆ ಅಂತ ಹೇಳಿದ್ದೇನೆ. ಈ ಬಗ್ಗೆ ಚೇತನ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಐತಿ ಆ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡು ನಾನು ಅವರನ್ನು ಅಭಿಮಾನಿಸ್ಕೊಂಡು ಹೊಂಟಿದ್ದೀನಿ. ಪಕ್ಷೇತರ ಆರಿಸಿ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಆ ಒಂದು ಭರವಸೆನ ಅವ್ರು ಹೇಳಿದ್ರು, ಆ ಪ್ರಕಾರ ಬಂದರು, ಅವ್ರ ಗೌರವನ ಹೆಚ್ಚಿಸ್ಕೊಂಡ್ರು. ನನಗೆ ಅದೇ ರೀತಿ ನೀವು ಕೂಡ ನೋಡಿರ್ಬೋದು, ವೇದಿಕೆ ಮೇಲೆ ಶಾಲನ ಹಾಕಿ ಸಿದ್ದರಾಮಯ್ಯ ಸರ್ ಅವರು, ಡಿ.ಕೆ. ಶಿವಕುಮಾರ್ ಸರ್ ಅವರು ಧ್ವಜಾನ ಕೊಟ್ಟಾರ. ಪಕ್ಷಕ್ಕೆ ಹೋಗಿದ್ದೀನಿ ಇಲ್ಲ ಅನ್ನೋಕ್ಕಿಂತ ಏನು ವಾರ್ಡಿನ ಮತ ಬಾಂಧವ್ರು ಏನಿದ್ದಾರೆ ಮತ್ತು ಅಲ್ಲಿ ವಾರ್ಡಿನ 52 ಗುರಿಹಿರಿಯರ್ಗೆ ಎಲ್ಲರಿಗೂ ಒಂದು ಪೂರೈಸಬೇಕಾದ್ರೆ